ಇಂಚಗ್ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಪಡೆಯಿನ ಕಾಪಿಕಾಡು ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನಡು ದೃಢ ಕಲಶದ ವೈದಿಕ ವಿಧಿವಿಧಾನಗಳು ಪೂಜಾ ಕಾರ್ಯಕ್ರಮಗಳು ದೇವಸ್ಥಾನದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಲನ ಮುತಾಲಿಕೆಡು ಬುಧವಾರ ಕಾಣೆ ನಡೆತನು. ಕಾಂಡೆರ್ದು ಶುರುವಾಯಿನ ದೃಢ ಕಲಶಾಭಿಷೇಕದ ವೈದಿಕ ವಿಧಿಗಳು ಸುರುಕಾದು ಪರಿವಾರ ದೈವ ದೇವರಿಗೆ ಕಲಶಾಭಿಷೇಕಗಳು ಆದು ಅಂಚನೆ ಹೊಸತಾದು ಪ್ರತಿಷ್ಠೆ ಆಯಿನ ಶ್ರೀ ಭದ್ರಕಾಳಿ ಅಮ್ಮನ ಪೀಠಗಳ ಕಲಶಾಭಿಷೇಕಗಳು ಆದು ಶ್ರೀ ಉಮಾಮಹೇಶ್ವರಿ ಅಪ್ಪನ ಸಾನ್ನಿಧ್ಯಡ್ ದೃಢ ಕಲಶಾಭಿಷೇಕಗಳು ನಡೆತನು. ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ಶ್ರೀ ಪರಮೇಶ್ವರ ಜೋಶಿ, ಆಡಳಿತ ಮುಕ್ತೇಶ್ವರರು ಎ ಜೆ ಶೇಖರ್ ಬೊಕ್ಕ ಶ್ರೀಮತಿ ಪೂರ್ಣಿಮಾ ಎ ಜೆ ಶೇಖರ್ ದಂಪತಿಗಳು, ಆಡಳಿತ ಮಂಡಳಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಅತ್ತಾವರ, ಕೋಶಾಧಿಕಾರಿ ಟಿ ರಘುರಾಮ ಶೆಟ್ಟಿ, ಮುಕ್ತೇಶ್ವರರ ನಕಲು ಈಶ್ವರ್ ಉಳ್ಳಾಲ್, ಶ್ರೀಮತಿ ನಿರ್ಮಲಾ ಕುಂಜಮ್ಮು, ಮಹಾಲಿಂಗ, ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ, ಕೂಸಪ್ಪ ಗಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರು ಸುರೇಶ್ ಭಟ್ನಗರ, ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡ್, ಶ್ರೀ ಉಮಾಮಹೇಶ್ವರಿ ಸೇವಾ ಸಮಿತಿದ ಗೌರವಾಧ್ಯಕ್ಷರು ಸುರೇಂದ್ರ ನಾಯಕ್, ಅಧ್ಯಕ್ಷರು ದಿನೇಶ್ ರೈ ಕಳ್ಳಿಗೆ, ಪ್ರಧಾನ ಕಾರ್ಯದರ್ಶಿಗಳು ಗಣೇಶ್ ಕಾಪಿಕಾಡ್, ಆನಂದ ಶೆಟ್ಟಿ ಭಟ್ನಗರ, ಸಂಜೀವ ಶೆಟ್ಟಿ ಪಿಲಾರ್, ಮೋಹನ್ ದಾಸ್ ಕಾಪಿಕಾಡ್, ಚರಣ್ ಎಂಚೆತ್ತಿ ಸಮಿತಿದ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು.